ಧರ್ಮಸ್ಥಳ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಲ್ಲಿ ನಡೆಯುವಂತಹ ಧರ್ಮಗಳ ಬಗ್ಗೆ ಇಡೀ ವಿಶ್ವಕ್ಕೆ ಹೆಸರುವಾಸಿಯಾಗಿದೆ. ದೇಶ ವಿದೇಶಗಳಿಂದ ಈ ಕ್ಷೇತ್ರಕ್ಕೆ ಶ್ರದ್ಧೆ, ಪ್ರಾಮಾಣಿಕತೆಯ ಭಕ್ತಿಪೂರ್ವಕ ಭಾವದೊಂದಿಗೆ ಶ್ರೀ ಮಂಜುನಾಥ ಸ್ವಾಮಿಯನ್ನು ಆರಾಧಿಸಲು ಇಲ್ಲಿ ಬರುತ್ತಾರೆ. ಬಂದ ಭಕ್ತಾದಿಗಳಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅನ್ನಪೂರ್ಣ ಶಾಲೆಗೆ ಹೋಗಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುವುದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ. ಆದರೆ ಇಲ್ಲಿರುವ ಅನ್ನಪೂರ್ಣೇಶ್ವರಿ ಶಾಲೆಯಲ್ಲಿ ದಿನಕ್ಕೆ ಎಷ್ಟು ಸಾವಿರ ಜನ ಊಟ ಮಾಡುತ್ತಾರೆ, ಎಷ್ಟು ಕೆಜಿ ಅಕ್ಕಿಯನ್ನು ಬಳಸಿ ಅನ್ನವು ತಯಾರಾಗುತ್ತದೆ, ಎಷ್ಟು ಜನ ಇಲ್ಲಿ ಕೆಲಸ ಮಾಡುತ್ತಾರೆ, ಯಾವ ರೀತಿ ಇಲ್ಲಿ ಅಡುಗೆ ತಯಾರಿಯಾಗುತ್ತೆ, ಇಂತಹ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅನ್ನ ದೇವರಿಗಿಂತ ಅನ್ಯ ದೇವರಿಲ್ಲ ಅಂತಾರೆ. ಹಸಿದವನಿಗೆ ಊಟ ಹಾಕುವುದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ. ಸುಮಾರು 400 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಅನ್ನದಾನ ಶುರುವಾಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಒಂದು ದಿನವೂ ಅಲ್ಲಿ ಅನ್ನದಾನ ನಿಂತಿಲ್ಲ. 2ನೇ ಮಹಾಯುದ್ಧ ಆದ ಸಮಯದಲ್ಲಿ ತುಂಬ ಸಮಸ್ಯೆ ಇದ್ದರೂ ಅನ್ನದಾಸೋಹ ಮಾಡಲಾಯಿತು. ಇಲ್ಲಿ ಬರುವ ಭಕ್ತಾದಿಗಳು ತಮ್ಮ ಅತಿಥಿಗಳು ಎಂದು ಧರ್ಮಸ್ಥಳದಲ್ಲಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ. ದಾಸೋಹ ಭಕ್ತಾದಿಗಳಿಗೆ ತೃಪ್ತಿ ನೀಡಿದರೆ ಮಂಜುನಾಥ ಸ್ವಾಮಿಗೆ ತೃಪ್ತಿಯಾಗುತ್ತದೆ ಎಂಬ ಅಪಾರ ನಂಬಿಕೆ ಇದೆ. ಇದೇ ರೀತಿಯಲ್ಲಿ ಇಲ್ಲಿಗೆ ಬಂದ ಭಕ್ತಾದಿಗಳು ಖಾಲಿ ಹೊಟ್ಟೆಯಲ್ಲಿ ಮರಳಿದ ಉದಾಹರಣೆಯೇ ಇಲ್ಲ ಸ್ನೇಹಿತರೆ. ಈ ಪರಂಪರೆಯನ್ನು ಮುಂದೆ ವರೆಸಲು 1955ರಲ್ಲಿ ವೀರೇಂದ್ರ ಹೆಗಡೆಯವರ ತಂದೆ ಅನ್ನಪೂರ್ಣ ಶಾಲೆ ಕಟ್ಟಲು ನಿರ್ಧಾರ ಮಾಡುತ್ತಾರೆ. ಮತ್ತೆ ಈಗಿರುವ ಶಾಲೆಯ ವಿಸ್ತೀರ್ಣ 19,800 ಅಡಿಗಳು ಇದೆ. ಮತ್ತು ಇದು ಅಷ್ಟು ವಿಸ್ತಾರವಾಗಿ ಮತ್ತು ವಿಶಾಲವಾಗಿ ಏಕಿದೆ ಅಂದರೆ ಇಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ಅಪಾರವಾಗಿರುವ ಕಾರಣಕ್ಕೆ ದಿನಕ್ಕೆ 40,000ದಿಂದ 60,000 ಜನ ಸ್ವಾಮಿಯ ದರ್ಶನವನ್ನು ಪಡೆದು ಇಲ್ಲಿಯ ಊಟದ ಪ್ರಸಾದವನ್ನು ಕೂಡ ಸ್ವೀಕರಿಸುತ್ತಾರೆ. ಧರ್ಮಸ್ಥಳದ ಭೋಜನ ಶಾಲೆಯಲ್ಲಿ ಒಮ್ಮೆ 3,000 ಜನಕ್ಕೆ ಊಟಕ್ಕೆ ಕೂತುಕೊಳ್ಳಬಹುದು. ಪ್ರತಿ 20 ನಿಮಿಷಕ್ಕೆ ಮತ್ತೊಂದು ಪಂಕ್ತಿಯು ಜನರ ಊಟ ಪ್ರಾರಂಭವಾಗುತ್ತದೆ. ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತಾದಿಗಳಿಗೆ ಪ್ರಸಾದ ನೀಡಲಾಗುತ್ತದೆ. ದಿನಕ್ಕೆ ಕನಿಷ್ಠ ಪಕ್ಷ 80ರಿಂದ 90 ಕ್ವಿಂಟಲ್ ಅಕ್ಕಿಯ ಅನ್ನವಾಗುತ್ತದೆ. ಭಕ್ತಾದಿಗಳು ಪ್ರಸಾದದ ವ್ಯವಸ್ಥೆಯಲ್ಲಿ ಶುಚಿ ಮತ್ತು ರುಚಿಗೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ತರಕಾರಿ ಕತ್ತರಿಸುವುದರಿಂದ ಹಿಡಿದು ಪ್ರಸಾದ ತಟ್ಟೆಗೆ ಹಾಕುವವರೆಗೂ ಯಾರೂ ಕೂಡ ಅದನ್ನು ಬರೀ ಕೈಯಲ್ಲಿ ಮುಟ್ಟುವುದಿಲ್ಲ. ಸುಮಾರು 300ಕ್ಕಿಂತ ಹೆಚ್ಚು ಜನರು ಇಲ್ಲಿ ಕೆಲಸ ಮಾಡುತ್ತಾರೆ. ಒಂದು ವರ್ಷಕ್ಕೆ ಧರ್ಮಸ್ಥಳದಲ್ಲಿ ಎಷ್ಟು ಜನ ಊಟ ಮಾಡಬಹುದು ಎನ್ನುವ ಕುತೂಹಲ ಅನೇಕರಿಗೆ ಇರಬಹುದು. ಕಳೆದ ವರ್ಷದವರೆಗೆ ಪ್ರತಿ ವರ್ಷಕ್ಕೆ ಈ ಕ್ಷೇತ್ರದಲ್ಲಿ ಸುಮಾರು 80,45,000 ಜನ ಊಟ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಈ ಸಂಖ್ಯೆ ಹೆಚ್ಚಿಗೆ ಆಗುತ್ತಾನೇ ಇದೆ ಸ್ನೇಹಿತರೆ. ಅಷ್ಟೊಂದು ಜನಕ್ಕೆ ಅನ್ನದಾಸೋಹ ಮಾಡುವ ಕೀರ್ತಿ ನಮ್ಮ ಧರ್ಮಸ್ಥಳಕ್ಕೆ ಸಲ್ಲುತ್ತದೆ. ಇನ್ನು ಲಕ್ಷ ದೀಪೋತ್ಸವದ ಸಮಯದಲ್ಲಂತೂ ಕೇಳುವ ಹಾಗಿಲ್ಲ. ಕನಿಷ್ಠ ಪಕ್ಷ 3 ಲಕ್ಷಕ್ಕಿಂತ ಅಧಿಕ ಜನರು ಇಲ್ಲಿ ಭೇಟಿ ಕೊಡುತ್ತಾರೆ. ಆದ ಕಾರಣ ಭೋಜನ ಶಾಲೆಯಲ್ಲಿ ದೊಡ್ಡ ವಿಸ್ತರಣೆಯಲ್ಲಿ ಕಟ್ಟಿದ್ದಾರೆ. ಮತ್ತು ಧರ್ಮಸ್ಥಳದ ಭೋಜನ ಶಾಲೆಯಲ್ಲಿ ಅಡುಗೆ ಮಾಡೋ ವಿಧಾನ ಕೂಡ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಸ್ನೇಹಿತರೆ. ಜೊತೆಗೆ ಆಧುನಿಕ ಯಂತ್ರವನ್ನು ಬಳಸಿ ಇಲ್ಲಿ ಊಟವನ್ನು ತಯಾರಿಸಲಾಗುತ್ತದೆ. ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಒಂದು ದಿನಕ್ಕೆ 95,000 ಕೆಜಿ ಅನ್ನವನ್ನು ಲಕ್ಷ ದೀಪದ ಸಮಯದಲ್ಲಿ ಭಕ್ತಾದಿಗಳಿಗೆ ಉಣಬಡಿಸಲು ಬಳಸುತ್ತಾರೆ ಎಂದರೆ ನಿಜಕ್ಕೂ ಇದು ಅಚ್ಚರಿಯ ಸಂಗತಿ. ಈ ಕಾರಣದಿಂದಲೇ ಧರ್ಮಸ್ಥಳ ಕ್ಷೇತ್ರ ಅಷ್ಟು ಹೆಮ್ಮೆಯ ಸಂಗತಿಯಾಗಿದೆ. ಅನ್ನಪೂರ್ಣೇಶ್ವರಿ ಭೋಜನ ಶಾಲೆಯಲ್ಲಿ 9 ಲೈನ್ಗಳು ಇದ್ದು ಒಂದೊಂದು ಲೈನಲ್ಲಿ ಸುಮಾರು 400 ಜನರು ಕೂತುಕೊಳ್ಳಬಹುದಾಗಿದೆ. ತೆಂಗಿನಕಾಯಿ ವಿಚಾರಕ್ಕೆ ಬಂದರೆ 1000ರಿಂದ 1200 ತೆಂಗಿನಕಾಯಿಗಳನ್ನು ಅಡುಗೆಯಲ್ಲಿ ಪ್ರತಿದಿನವೂ ಬಳಸಲಾಗುತ್ತದೆ.
ನೆನಪಿರಲಿ ಸ್ನೇಹಿತರೆ, ಇಲ್ಲಿ ಮಾಡುವ ಒಂದು ದಿನದ ಅಡುಗೆ ಸುಮಾರು 400 ಮದುವೆಗಳ ಅಡುಗೆಯ ಸಮನಾಗಿದೆ. ಮತ್ತು ಮನೆಯಲ್ಲಿ ಸಾಂಬಾರಿಗೆ ಸಾಂಬಾರು ಪುಡಿಯನ್ನು ಚಮಚದಲ್ಲಿ ಹಾಕಿದರೆ ಧರ್ಮಸ್ಥಳದಲ್ಲಿ ಬಕೆಟ್ಟುಗಟ್ಟಲೆ ಸಾಂಬಾರು ಪುಡಿಯನ್ನು ಹಾಕುತ್ತಾರೆ. ಮತ್ತು ದಿನಕ್ಕೆ 4000 ಲೀಟರ್ ರಸಮನ್ನು ಕೂಡ ಇಲ್ಲಿ ತಯಾರಿ ಮಾಡುತ್ತಾರೆ. ಪ್ರತಿದಿನ ಅಡುಗೆಯ ಕೆಲಸ ಇಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಶುರುವಾಗುತ್ತದೆ ಸ್ನೇಹಿತರೆ. ಇದು ರಾತ್ರಿಯವರೆಗೂ ನಿರಂತರವಾಗಿ ನಡೆಯುತ್ತಾನೇ ಇರುತ್ತದೆ. ಜೊತೆಗೆ ರಾತ್ರಿ 11ವರೆಗೆ ಅನ್ನಪೂರ್ಣೇಶ್ವರಿಯ ಅಡುಗೆಯ ಅಂದರೆ ಇಲ್ಲಿಯ ಅಡುಗೆಯ ಮನೆಯನ್ನ ಮುಚ್ಚಲಾಗುತ್ತದೆ. ನೇತ್ರಾವತಿ ನದಿ ದಡತೀರದಲ್ಲಿರುವ ಈ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಮಂಜುನಾಥ ಸ್ವಾಮಿ ದೇವಾಲಯವಿರುವ ಈ ಊರು ಬಹಳ ಪ್ರಸಿದ್ಧ. ಶ್ರವಣ ಬೆಳಗೊಳ್ಳದಂತೆಯೇ ಬಾಹುಬಲಿಯ ಪ್ರತಿಮೆ ಕೂಡ ಇಲ್ಲಿರುವುದು. ದೈವಗಳ ಆದೇಶದಂತೆ ಪರಗಡೆ ದಂಪತಿಗಳು ಇಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಬ್ರಾಹ್ಮಣ ಅರ್ಚಕರನ್ನು ನೇಮಿಸುತ್ತಾರೆ. ಧರ್ಮ ದೇವತೆಗಳು ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಆದೇಶಿಸಿದಾಗ ತಮ್ಮ ಪ್ರತಿನಿಧಿಯಾದಂತಹ ಅಣ್ಣಪ್ಪ ಸ್ವಾಮಿಯನ್ನು ಅವರು ಕದ್ರಿಗೆ ಕಳಿಸುತ್ತಾರೆ. ಅಣ್ಣಪ್ಪ ಸ್ವಾಮಿ ಕದ್ರಿ ಎನ್ನುವ ಪ್ರದೇಶದಿಂದ ಶಿವಲಿಂಗವನ್ನು ತರುವ ಮುನ್ನವೇ ಧರ್ಮ ದೇವತೆಗಳು ದೇವಾಲಯವನ್ನು ನಿರ್ಮಿಸಿದ್ದರು ಮತ್ತು ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದರು ಎನ್ನುವ ಇತಿಹಾಸ ಇದೆ. ಈ ಕ್ಷೇತ್ರದ ರಕ್ಷಣೆಗೆ ಧರ್ಮದೇವತೆಗಳು ಅಣ್ಣಪ್ಪನನ್ನು ನೇಮಿಸುತ್ತಾರೆ. ಹಾಗಾಗಿ ಇಲ್ಲಿ ಅಣ್ಣಪ್ಪ ಪಂಜುರ್ಲಿಯ ಶಕ್ತಿ ಅಪರಿಮಿತ ಎನ್ನಲಾಗಿದೆ. ಧರ್ಮದೇವತೆಗಳು ನಿರ್ಮಿಸಿದ್ದ ದೇವಾಲಯವಾಗಿದ್ದರಿಂದ ಮುಂದೆ ಈ ಕ್ಷೇತ್ರವನ್ನು ವಾದಿರಾಜರು ಧರ್ಮಸ್ಥಳ ಎಂದು ಹೆಸರಿಟ್ಟರು. ಇಲ್ಲಿಯ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಉಡುಪಿಯ ಯತಿಗಳಾದಂತಹ ವಾದಿರಾಜರು ಪ್ರತಿಷ್ಠಾಪಿಸಿದ್ದನು ಎನ್ನುವ ಪ್ರತೀತಿ ಇದೆ. ಈ ಕ್ಷೇತ್ರದಲ್ಲಿ ದೈನಂದಿನ ಪೂಜೆ, ಅನ್ನ ಸಂತರ್ಪಣೆ, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಸ್ವಲ್ಪ ಲೋಪ ಬಂದರೂ ಧರ್ಮಾಧಿಕಾರಿಗಳಿಗೆ ಅಣ್ಣಪ್ಪ ಕನಸಿನಲ್ಲಿ ಬಂದು ಎಚ್ಚರಿಸುತ್ತಾನೆ ಎನ್ನುವ ಮಾತು ಈಗಲೂ ಚಾಲ್ತಿಯಲ್ಲಿದೆ. ಉಡುಪಿಯ ವಾದಿರಾಜ ತೀರ್ಥರು ಇಲ್ಲಿಗೆ ಬಂದು ಶಿವನಿಗೆ ಆಗ ಪೂಜೆ ಸಲ್ಲಿಸುತ್ತಿದ್ದರು ಎನ್ನುವ ಇತಿಹಾಸ ಇದೆ. ಈ ದೇವಾಲಯವು ದಾನ ಧರ್ಮಕ್ಕೆ ಪ್ರಸಿದ್ಧಿಯಾಗಿದೆ ಮತ್ತು ದೈವರಿಗೆ ಮತ್ತು ಭಕ್ತರಿಗೆ ನೈತಿಕ, ಸಾಂಸ್ಕೃತಿಕ, ಧಾರ್ಮಿಕ ಕೇಂದ್ರವಾಗಿ ಯಕ್ಷಗಾನದ ನಾಡಿನ ಚರಿತ್ರೆಯನ್ನು ಅಲಂಕರಿಸುತ್ತದೆ. ಧರ್ಮಸ್ಥಳದ ಮಂಜುನಾಥ ದೇವಾಲಯದ ಮತ್ತೊಂದು ಅದ್ಭುತ ಸಂಗತಿ ಎಂದರೆ ಇದು ಜೈನ ಮತ್ತು ಹಿಂದೂ ಧರ್ಮದ ಸಂಯೋಜನೆ. ಧರ್ಮಸ್ಥಳದ ಆರಾಧ್ಯ ದೈವವಾದ ಮಂಜುನಾಥನ ಪಕ್ಕದಲ್ಲೇ ಜೈನ ತೀರ್ಥಂಕರನ್ನು ಕೂಡ ಪೂಜಿಸಲಾಗುತ್ತದೆ. ಈ ಪುಣ್ಯಕ್ಷೇತ್ರಕ್ಕೆ ಹೋದಾಗ ತಪ್ಪದೆ ಬೆಟ್ಟದ ಮೇಲಿರುವ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಭೇಟಿ ಕೊಡಲೇಬೇಕು. ಅಣ್ಣಪ್ಪ ತಂದ ಲಿಂಗವೇ ಈ ಕ್ಷೇತ್ರದ ಪ್ರಸಿದ್ಧ ಮಂಜುನಾಥ ಸ್ವಾಮಿಯ ಲಿಂಗವಾಗಿದೆ. ಯಾವಾಗ ಧರ್ಮಾಧಿಕಾರಿಗಳಿಗೆ ಅಣ್ಣಪ್ಪ ಶಿವನ ಗಣಮಣಿ ಎಂದು ತಿಳಿಯುತ್ತದೆಯೋ ಅಣ್ಣಪ್ಪನಿಗೂ ಕೂಡ ಇಲ್ಲಿ ಗುಡಿಯನ್ನು ಕಟ್ಟಿಸುತ್ತಾರೆ. ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಕೇವಲ ಸ್ವಲ್ಪ ದೂರದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಬೆಟ್ಟದ ಮೇಲೆ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ ಇದೆ. ಸಾಮಾನ್ಯವಾಗಿ ಮಂಜುನಾಥ ಸ್ವಾಮಿಯ ದರ್ಶನದ ನಂತರ ಅಣ್ಣಪ್ಪ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಬೆಟ್ಟದ ಗುಡಿಗೆ ಮಕ್ಕಳು ಹಾಗೂ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಮಂಜುನಾಥ ಸ್ವಾಮಿಯ ಜೊತೆ ಅಣ್ಣಪ್ಪ ದೇವರ ದರ್ಶನವನ್ನು ಪಡೆದರೆ ಮಾತ್ರ ಈ ಯಾತ್ರೆ ಸಂಪೂರ್ಣವಾಗುತ್ತದೆ.